ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಅಂತೆಯೇ ಮಂಗಳೂರಿನ ನಂತೂರಿನಲ್ಲಿರುವ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಗರದ ಡಾಕ್ಟರ್ ಟಿಎಂಎ ಪೈ ಹಾಲ್ನಲ್ಲಿ ಆಚರಿಸಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಂಜೆ 5 ಗಂಟೆಯಿಂದ ರಾತ್ರಿ 12:30 ತನಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ, ಅಭಿಷೇಕ, ಉಯ್ಯಾಲೆ ಸೇವೆ, ಸಂಕೀರ್ತನೆ, ಜಪ, ಪ್ರಸಾದ ವಿತರಣೆ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಹಾಲ್ನಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಇನ್ನು ಈ ಪುಣ್ಯ ಕಾರ್ಯದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಪಡುವಿಕೊಡೆಯ ಶ್ರೀಕೃಷ್ಣನ ಪ್ರಸಾದವನ್ನ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಶ್ರೀಕೃಷ್ಣ ಬಲಲೀಲೆ, ಭಗವದ್ಗೀತೆ ಸೇರಿದಂತೆ ಕೃಷ್ಣನ ಕುರಿತಾದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟವನ್ನ ನಡೆಸಲಾಯಿತು. ಇದೇ ವೇಳೆ ನಂತೂರಿನ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ನಾಮನಿಷ್ಠಾದ ಸ್ವಾಮೀಜಿಯವರು ನೆರೆದಿದ್ದ ನೂರಾರು ಭಕ್ತರಿಗೆ ಪ್ರವಚನವನ್ನ ನೀಡಿದ್ರು. You may say what Krishna wants to me. Okay, you can Kali Yuga, the best thing is chant. If you can keep some time every day and chant Hare Krishna, Krishna Krishna, Hare Hare, Hare Rama, Rama Rama, Hare Hare. Yes, that's wonderful. The second thing you can do is that don't do something that Krishna is telling not to do, just like smoking, drinking. Dyutam panam striyam shuna. Dyut means gambling. Panam means intoxication. Striyam means relation outside marriage. Shuna, meat eating. Avoid the sinful activities. Mangalore particularly, drinking is very popular. Avoid. Then you are not pleasing the Lord. You will not progress in devotion to the Lord. So just try to avoid. Have a sattvic life and chant the names of the Lord. That's what the Lord wants. One side do's, you chant His holy names. One side don't think with the Lord. ಒಟ್ಟಿನಲ್ಲಿ ನಂತೂರಿನ ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಆಚರಿಸಲಾಯಿತು. ಇನ್ನು ಈ ಸಂದರ್ಭ ಇಸ್ಕಾನ್ನ ಎಲ್ಲ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 7 ಮಂಗಳೂರು.